ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾದ ಹಾಗೂ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತಿರುವ ಕಾಶ್ಮೀರಿ ಫೈಲ್ ಸಿನಿಮಾ ನೋಡಿ ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಕಣ್ಣೀರು ಸುರಿಸಿದ್ದಾರೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಉತ್ತರ ಮಂಡಲ ಕಾರ್ಯಕರ್ತರಿಗಾಗಿ ಕಾಶ್ಮೀರಿ ಫೈಲ್ ಸಿನಿಮಾ ವೀಕ್ಷಣೆಗಾಗಿ ಉಚಿತ ಅವಕಾಶ ಕಲ್ಪಿಸಿದ್ರು. ವೈಯಕ್ತಿಕವಾಗಿ ಎಲ್ಲರ ಟಿಕೆಟ್ಗಳನ್ನು ಖರೀದಿಸಿದ್ರು. ಜೊತೆಗೆ ಸ್ವತಃ ಶಾಸಕರು 3 ಗಂಟೆಗಳ ಕಾಲ ಸಿನಿಮಾವನ್ನು ವೀಕ್ಷಿಸಿ ಹೊರಬಂದು ಶಾಸಕರು ಹಾಗೂ ಕಾರ್ಯಕರ್ತರ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಈ ವೇಳೆ ಶಾಸಕರು ಸ್ವಲ್ಪ ಹೊತ್ತು ಯಾರೊಂದಿಗೂ ಮಾತಾಡದೆ ಏಕಾಂಗಿಯಾಗಿ ನಿಂತರು. ಬಳಿಕ ಮಾಧ್ಯಮದೊಂದರಿಗೆ ಮಾತನಾಡಿ, ಸಿನಿಮಾದಲ್ಲಿ ಅಸಲಿಯಾಗಿ ಹಿಂದೆ ನಡೆದ ಅತ್ಯಾಚಾರ, ನರಮೇಧ, ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಕಣ್ಣಾರೆ ಕಂಡಂತೆ ಭಾಸವಾಗಿ ಮನಸ್ಸು ವಿಚಲಿತಗೊಂಡಿತು ಅಂದರು. ದೊಡ್ಡ ಜನಾಂಗೀಯ ನರಮೇಧ 30 ವರ್ಷಗಳ ತನಕ ಮನುಷ್ಯರಿಗೆ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಕಷ್ಟ ಆಗ್ಬೋದು. 30 ವರ್ಷಗಳ ತನಕ ಇಡೀ ದೇಶದ ಜನರ ಮನಸ್ಸಿನಲ್ಲಿ ಸತ್ಯಾಂಶವನ್ನು ಯಾವುದೋ ಒಂದು ರೀತಿಯಲ್ಲಿ ಯಾರು ಏನಂತ ಹೇಳಲಿಕ್ಕೆ ಆಗೋದಿಲ್ಲ, ಮರೆಮಾಚಿದ್ದಾರೆ. ಮುಂದೆ ಆ ಸಮಯದಲ್ಲಿ 30 ವರ್ಷ ನಾವೆಲ್ಲ ಶಾಲೆ ಕಾಲೇಜಿಗೆ ಹೋಗ್ತಿರುವಂಥ ಸಮಯ.